ಬಟರ್ ಚಿಕನ್ ಮಾಡ್ತೇನೆ. ಇಲ್ಲಿ ಗೇರು ಬೀಜ ಬಾದಾಮ್ ಹಾಕಿದ್ದೇನೆ, ಬೆಣ್ಣೆ ಹಾಕ್ತೇನೆ, ಕಾಶ್ಮೀರಿ ಚಿಲ್ಲಿ ಪೌಡರ್, ಎಲೆ, ಕೆತ್ತೆ, ಲವಂಗ, ದೊಡ್ಡ ಏಲಕ್ಕಿ, ಸಣ್ಣ ಏಲಕ್ಕಿ, ಬೆಳ್ಳುಳ್ಳಿ, ನೀರುಳ್ಳಿ, ಶುಂಠಿ, ಟೊಮೆಟೊ ಇಷ್ಟಾಕಿ ಕುದಿಸ್ತೇನೆ. ಸ್ವಲ್ಪ ನೀರು ಹಾಕ್ತೇನೆ. ಎಣ್ಣೆ ಮತ್ತು ಮೆಣಸಿನ ಹುಡಿ, ಉಪ್ಪು ಹಾಕಿದ್ದೇನೆ. ಮೊಸರು ಹಾಕ್ತೇನೆ. ಲಿಂಬೆಹಣ್ಣು ಹಿಂಡುತ್ತೇನೆ. ಮೆಣಸಿನ ಹುಡಿ, ಎಣ್ಣೆ, ಮೊಸರು, ಉಪ್ಪು, ಲಿಂಬೆಹಣ್ಣು ಹಾಕಿ ಇದು ಮಾಡಿ ಇಡ್ತೇನೆ. ಈಗ ಒಂದು ಅರ್ಧ ಗಂಟೆ ಇಡ್ತೇನೆ. ಬೇಯಲಿಕ್ಕೆ ಆಯಿತು. ಬೆಂದಾದ ಮೇಲೆ ಮಿಕ್ಸಿಯಲ್ಲಿ ಕಡಿತೇನೆ. ಇದು ನಾನು ಗಾಳಿಸ್ತೇನೆ. ಎಣ್ಣೆ ಬಿಸಿ ಹಾಕಿದೆ, ಒಂದೊಂದೇ ಫ್ರೈ ಮಾಡಿ. ಈಗ ಕವಚ ಹಾಕಿದ್ದೇನೆ. ಈಗ ಬೇಯಿಸಿ ಕಡ್ದು ಗಾಳಿಸಿದ ಮಸಾಲೆಯನ್ನು ಹಾಕ್ತೇನೆ. ಚಿಕನ್ ಟಿಕ್ಕ ರೆಡಿ ಆಗಿದೆ, ಹಾಕ್ತೇನೆ ಇದರಲ್ಲಿ. ಕಸೂರಿ ಮೆಥಿ ಹಾಕ್ತೇನೆ. ಕ್ರೀಮ್ ಹಾಕ್ತೇನೆ. ಬಟರ್ ಚಿಕನ್ ರೆಡಿ ಆಯಿತು. Like and subscribe for more such video updates.